ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಒಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಹಿಂದೆ ಹಾಕಿದಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿನ ಹೇಗೆ ತುಂಬಾ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದರ ವಿಡಿಯೋ ವೈರಲ್ ಆದ ನಂತರ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕರಿಬೇವು ಅಥವಾ ಕರಿ ಲೀವ್ಸನ್ನು ಕೂಡ ಜಾಸ್ತಿ ದಿನ ಹೇಗೆ ಸ್ಟೋರ್ ಮಾಡಿ ಇಡ್ಬೋದು ಮೇಡಮ್ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು. ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಆಸ್ಟ್ರೇಲಿಯಾದಿಂದ ಒಬ್ಬರು ವೀವರ್, ಅವರಿಗಂದರೆ ಈ ಕರಿಬೇವೆಲ್ಲ ಬೇಕಾದಾಗೆಲ್ಲ ಸಿಗಲ್ಲ ಅಂತೇಳಿ ಅವರು ನನಗೆ ಮೆಸೇಜ್ ಮಾಡಿ ಕರಿಬೇವನ್ನ ಜಾಸ್ತಿ ದಿನ ಇಡೋದ್ರ ಬಗ್ಗೆ ಹೇಳ್ಕೊಡಿ ಮೇಡಮ್ ಅಂತ ಕೇಳ್ತಾ ಇದ್ರು. ಅವರೆಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎರಡು ವಿಧಾನನ ಹೇಳ್ಕೊಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಮತ್ತು ಫ್ರಿಜ್ ಇಲ್ಲದೆ ಕೂಡ ಕರಿಬೇವನ್ನ ತಿಂಗಳುಗಟ್ಟಲೆ ನಾವು ಸ್ಟೋರ್ ಮಾಡಿ ಇಡ್ಬೋದು. ವಿಡಿಯೋ ನೋಡಿ ಟಿಪ್ಸನ್ನು ಫಾಲೋ ಮಾಡಿ ಇದರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನನಗೆ ಮರೆಯದೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಪ್ರತಿಯೊಂದು ಅಡುಗೆಗೂ ಬೇಕಾಗಿರುವಂತಹ ಕರಿಬೇವನ್ನು ನಾವು ಅಂಗಡಿಯಿಂದ ತಂದರೆ ಅದನ್ನ ಸೂಪರ್ ಫ್ರೆಶ್ ಆಗಿ ಹೇಗೆ ತುಂಬಾ ಚೆಂದ ಮಾಡಿ ಫ್ರಿಜ್ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಎರಡು ಟಿಪ್ಸ್ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಾವು ಅಂಗಡಿಯಿಂದ ತಂದಂಥ ಕರಿಬೇವನ್ನು ಮೊದಲು ಬಿಡಿಸ್ಕೋಬೇಕು ಮತ್ತು ಅದರಲ್ಲಿ ಏನಾದರೂ ಹುಳ ಅಥವಾ ಕೆಟ್ಟಿರೋ ಎಲೆಗಳಿದ್ದರೆ ಅದನ್ನ ಫಸ್ಟ್ ತೆಗೆದು ಬಿಡಿ. ಇನ್ನು ಯಾಕಂತಂದರೆ ನಾವು ಅಡುಗೆಗೆ ಹಾಕಲ್ಲ. ಇದನ್ನ ಚೆಂದ ಮಾಡಿ ಬಿಡಿಸಿ ಆದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವಿದನ್ನ ನೀಟಾಗಿ ತೊಳ್ಕೊಬೇಕು. ಯಾಕಂತಂದರೆ ಅಂಗಡಿಯಿಂದ ತರ್ತೀವಿ ಅಂತಂದರೆ ಅದರಲ್ಲಿ ಕೊಳೆ ಧೂಳು ಎಲ್ಲ ಇರುತ್ತೆ, ಯಾರ್ಯಾರೋ ಮುಟ್ಟಿರ್ತಾರೆ. ಸೊ ನಾವು ಪದಾರ್ಥಕ್ಕೆ ಅಥವಾ ಅಡುಗೆಗೆ ಹಾಕೋಕ್ಕಿಂತ ಮುಂಚೆ ತೊಳೆದುಬಿಟ್ಟೇ ಹಾಕ್ತೀವಿ. ಬಟ್ ನಾವು ಸ್ಟೋರ್ ಮಾಡೋಕ್ಕೂ ಕೂಡ ಅಷ್ಟೇ ಇದನ್ನ ನೀಟಾಗಿ ತೊಳ್ಕೊಂಡು ಅದಾದ ನಂತರ ನಾವಿದನ್ನ ಹೇಗೆ ಸ್ಟೋರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. 2 ಸರಿ ನೀರಲ್ಲಿ ತೊಳೆದುಕೊಳ್ಳಿ. ಅವಾಗ ತುಂಬ ಕ್ಲೀನ್ ಆಗುತ್ತೆ. ಅದು ಏನೇ ಧೂಳು ಕೊಳೆ ಇದ್ದರೂ ಹೋಗುತ್ತೆ. ತೊಳೆದಾದ ನಂತರ ಇವಾಗ ಏನು ಮಾಡಬೇಕು, ಇದರ ಎಲೆಗಳನ್ನೆಲ್ಲ ಬಿಡಿಸ್ಕೋಬೇಕು. ಈ ದಂಟಿದೆಯಲ್ಲ ಅದರಿಂದ ಎಲ್ಲ ಎಲೆಗಳನ್ನು ಬಿಡಿಸ್ಕೊಳ್ಳಿ. ಯಾಕಂತಂದರೆ ಈ ನೀರಿನ ಪಸೆ ಏನಿರುತ್ತೆ ಇದನ್ನ ನಾವು ತೆಗೆದ್ಬಿಟ್ಟೇ ಸ್ಟೋರ್ ಮಾಡೋದು. ಅದರಿಂದ ಎಲ್ಲ ಎಲೆಗಳನ್ನು ಬಿಡಿಸ್ಕೊಂಡು ತಟ್ಟೆಗೆ ಅಥವಾ ಬಟ್ಟೆಲಿ ಏನಾದರೂ ಇದ್ದರೆ ದೊಡ್ಡದು ಟ್ರೇ ಟೈಪ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ನೀವು ಫ್ಯಾನ್ ಕೆಳಗಡೆನೂ ಇಡ್ಬೋದು. ಹೊರಗಡೆ ಇಡಬೇಡಿ. ಹೊರಗಡೆ ಇಡೋದು ಇನ್ನೊಂದು ಮೆಥಡ್ ಇದೆ, ಅದನ್ನು ಮಾಡ್ಬೋದು. ಬಟ್ ಅದು ಆಮೇಲೆ ಹೇಳ್ತೀನಿ. ಇವತ್ತಿನ ವೀಡಿಯೋಗೆ ಅದು ಹೊರಗಡೆ ಇಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಸನ್ಲೈಟಿಗೆ ಇದು ಡ್ರೈ ಆಗೋದು ಬೇಡ. ರೂಮ್ ಟೆಂಪ್ರೇಚರಲ್ಲಿ ಡ್ರೈ ಆಗಿ ಪಸೆ ಎಲ್ಲ ಆರಲಿ. ಪಸೆ ಎಲ್ಲ ಆರಿದ ನಂತರ ಏನು ಮಾಡಬೇಕು ಅಂತಂದರೆ, ಇದು ಪಸೆ ಆರೋ ಒಂದು ವಿಧಾನ. ಇನ್ನೊಂದು ನಾವು ಪಸೆಯನ್ನು ನೀರನ್ನು ತೆಗೀಲಿಕ್ಕೆ ಇನ್ನೊಂದು ವಿಧಾನ ಇದೆ. ಅದೇನು ಅಂತಂದರೆ, ಒಂದು ಕ್ಲೀನಾಗಿರುವಂತಹ ಟವೆಲನ್ನು ತಗೊಂಡು, ಬಟ್ಟೆನ ತಗೊಂಡು ತೊಳೆದಿರೋ ಎಲೆಗಳನ್ನು ಈ ಥರ ಹಾಕಿಬಿಟ್ಟು ಮಿಡ್ಲಲ್ಲಿ ಈ ಥರ ಕೈಯಿಂದ ಈ ಥರ ಒತ್ತಿ ನಾವು ನೀರಿನ ಪಸೆ ತೆಗಿಬೋದು. ಇದು ಒಂದು ವಿಧ. ಮತ್ತು ಬಟ್ಟಲಲ್ಲಿ ಹಾಕಿಬಿಟ್ಟು ಫ್ಯಾನ್ ಕೆಳಗಡೆ ಅಥವಾ ರೂಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ನೀರಿನ ಪಸೆ ಎಲ್ಲ ಆರೋಗುತ್ತೆ. ಅಥವಾ ನಾವು ಬಟ್ಟೆಯಲ್ಲಿ ಒತ್ತಿ ತೆಗೆದ್ರೂ ಹೋಗುತ್ತೆ. ಎರಡು ವಿಧಾನನೂ ನಾನು ಹೇಳಿದ್ದೀನಿ ಇಲ್ಲಿ ನೋಡಿ. ಈಗ ಒಂದು ಚೂರು ನೀರಿನ ಪಸೆ ಇಲ್ಲ. ಇದು ನಾನು ತಟ್ಟೆಯಲ್ಲಿ ಇಟ್ಟಿರುವಂತಹ ಕರಿಬೇವು. ಒಂದು ಸ್ವಲ್ಪನ ನಾನು ತೆಗೆದಿರ್ತಾ ಇದ್ದೀನಿ. ಇದು ಯಾಕಂತಂದರೆ ಇದು ಇನ್ನೊಂದು ಫ್ರಿಜ್ ಇಲ್ಲದೆ ಹೇಗೆ ಸ್ಟೋರ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನನಗದು ಬೇಕು. ಇವಾಗ ಒಂದು ಸ್ವಲ್ಪ ಎಲೆಯನ್ನು ಮೊದಲನೇದಾಗಿ ನಾವು ಹೇಗೆ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಕಂಟೈನರ್ ಡಬ್ಬ ತಗೊಂಡು, ಕ್ಲೀನಾಗಿರುವಂಥ ಡಬ್ಬ ತಗೊಂಡು, ಪ್ಲಾಸ್ಟಿಕ್ ಯಾವುದು ಗಾಜು ಯಾವುದೂ ಆಗುತ್ತೆ, ಅದಕ್ಕೆ 2 ಟಿಶ್ಯೂ ಪೇಪರ್ ಅಥವಾ ಪೇಪರ್ ಇಟ್ಬಿಟ್ಟು ಅದರ ಮೇಲೆ ನೀರಿನ ಪಸೆ ಆರಿರುವಂತಹ ಕರಿ ಲೀವ್ಸನ್ನು, ಕರಿಬೇವನ್ನು ಈ ಥರ ಹಾಕ್ಕೊಳ್ಳಿ. ಒತ್ತಿ ಹಾಕೋಬಾರ್ದು. ಇದು ನಾವು ನಾರ್ಮಲ್ ಆಗಿ ನಾನು ನಿಮಗೆ ಹಿಂದೆನೂ ಹೇಳ್ಕೊಟ್ಟಿದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದೇ ಥರ ಮಾಡ್ತೇವೆ. ಅದರ ಮೇಲೆ ನಾವು ಮತ್ತೆ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಯಾವುದೂ ಆಗುತ್ತೆ ಇಟ್ಬಿಟ್ಟು, ಅಂದರೆ ನೀವು ಯಾವತ್ತು ಒತ್ತಿ ಹಾಕೋಕ್ಕೆ ಹೋಗಬೇಡಿ. ಇದರ ಕ್ಲೀನಾಗಿ ಕ್ಲೋಸ್ ಮಾಡಿ ಇದರ ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿ ಫ್ರಿಜ್ ಒಳಗಡೆ ಇಟ್ಬಿಡಬೇಕು. ಈ ಥರ ಇಟ್ಟರೆ ಸೂಪರ್ ಫ್ರೆಶ್ ಆಗಿ 1 ತಿಂಗಳಂತೂ ಖಂಡಿತ ಕರಿಬೇವು ಒಂದು ಚೂರು ಹಾಳಾಗಲ್ಲ, ಬಣ್ಣ ಕೂಡ ಅದರದ್ದು ಹಾಳಾಗಲ್ಲ. ಇನ್ನೊಂದು, ಡ್ರೈ ಮಾಡಿ ನಾವು ಅದನ್ನ ಹೊರಗಡೆ, ಫ್ರಿಜ್ ಇಲ್ಲದೆ ಹೊರಗಡೆ ಹೇಗೆ ತುಂಬ ದಿನ ಇಡೋದು, ಇದನ್ನ ನಾವು 2-3 ತಿಂಗಳು ಅಥವಾ ಎಷ್ಟು ತಿಂಗಳು ಬೇಕಾದರೂ ಇಡ್ಬೋದು. ಈ ಥರ ಮಾಡಿದರೆ ನಾವು ಎಲ್ಲ ಅಂದರೆ ನೀರಿನ ಪಸೆ ತೆಗೆದು ಒಣಗಿಸಿದಂತಹ ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಕುಕ್ಕಿಂಗ್ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಕಲರ್ ಚೇಂಜ್ ಆಗಬಾರ್ದು. ಮೀಡಿಯಮ್ ಉರಿ ಇಟ್ಕೊಂಡು ಕಲರ್ ಚೇಂಜ್ ಆಗದೆ ಈ ಥರ ಫ್ರೈ ಮಾಡಬೇಕು. ಈ ಥರ ಹಸಿರೇ ಇರುವಾಗಲೇ, ಬಟ್ ಅದು ಪಟ ಅಂತ ಪುಡಿ ಆಗಬೇಕು, ಹಸಿರೇ ಇರಬೇಕು. ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು. ಈ ಥರ ಇರುವಾಗ ಇದನ್ನ ತೆಗೆದುಬಿಟ್ಟು
ಎಣ್ಣೆನೆಲ್ಲ ಅಂದರೆ ಕಂಪ್ಲೀಟಾಗಿ ಎಣ್ಣೆಯಿಂದ ಅದನ್ನ ಬಸಿದು ಅಂದರೆ ಫಿಲ್ಟರ್ ಮಾಡಿ ತೆಗೆದು ಇವಾಗ ಇದನ್ನ ಡಬ್ಬದಲ್ಲಿ ಹಾಕಿ ಇಟ್ಟರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು. ಇದು ನಾವು ಯಾವ ಅಡುಗೆಗೆ ಯಾವಾಗ ಬೇಕಾದರೂ ಹಾಕ್ಬೋದು. ಇದು ಹಾಕೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ನಾವು ಕರಿಬೇವನ್ನು ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಫ್ಲೇವರ್ ಇದೆಯಲ್ಲ ಅಡುಗೆದು ತುಂಬಾ ಸೂಪರ್ ಆಗಿರುತ್ತೆ. ಫ್ರಿಡ್ಜ್ ಹೊರಗಡೆ ಇಟ್ಟರು ಎಷ್ಟು ದಿನ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ಇದಾದ ನಂತರ ಇವಾಗ ನೋಡಿ, ನಾನು ಆಲ್ಮೋಸ್ಟ್ ಒಂದು 10-15 ದಿನ ಆಗಿದೆ. ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರಿಡ್ಜ್ ಒಳಗಡೆ ಇಟ್ಟಿರುವಂಥ ಕರಿಬೇವ್ಸನ್ನು. ನಿಮಗೆ ಇದು ಟಿಶ್ಯೂ ಪೇಪರ್ ಒಂದು ಸ್ವಲ್ಪ ಒಳಗಡೆ ಮಾಯ್ಶ್ಚರ್ ಬಂದು ವೆಟ್ ಆಗಿದೆ, ನಿಮ್ಗೆ ಗೊತ್ತಾಗುತ್ತೆ ನೋಡಿದರೆ. ಬಟ್ ಕರಿಬೇವು ಹೇಗಿದೆ ನೋಡಿ, ಸೂಪರ್ ಫ್ರೆಶ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿಲ್ಲ, ತುಂಬಾ ಚೆನ್ನಾಗಾಗಿದೆ. ಇದು ನಾನು ಹೊರಗಡೆ ಇಟ್ಟಿರುವಂತಹ ಕರಿಬೇವು. ಇದನ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ವಲ್ಲ ಅದು. ಇದು ಹೆಂಗಿದೆ ನೋಡಿ, ಇದು ನಿಮ್ಗೆ ಅಬ್ವಿಯಸ್ಲಿ ಗೊತ್ತಿರುತ್ತೆ, ಇದು ಒಂದು ಚೂರು ಹಾಳಾಗಲ್ಲ. ಯಾಕಂತಂದರೆ ಎಣ್ಣೆ ಕೂಡ ಪ್ರಿಸರ್ವೇಟಿವ್ ಟೈಪ್ ಆಗಿ ವರ್ಕ್ ಮಾಡುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಯಾವ ಅಡುಗೆಗೆ ಬೇಕಾದರೂ ಹಾಕೋಬೋದು, ಸೂಪರ್ ಫ್ರೆಶ್ ಆಗಿ ಇರುತ್ತೆ. ಇನ್ನೊಂದು ವಿಧಾನ ಇದೆ, ಅಂದರೆ ಫ್ರಿಡ್ಜ್ ಒಳಗಡೆ ಅಲ್ಲ, ಫ್ರಿಡ್ಜ್ ಹೊರಗಡೆ ಇಡಲಿಕ್ಕೆ ಇನ್ನೊಂದು ವಿಧಾನ ಇದೆ. ಏನಂತಂದರೆ ನಾವು ತೊಳೆದ್ಬಿಟ್ಟು ಒಣಗಿಸ್ತೀವಲ್ವಾ, ಸೂರ್ಯನ ಬೆಳಕಿನಲ್ಲಿ ಅಂದರೆ ಹೊರಗಡೆ ಇಟ್ಟು ಒಣಗಿಸ್ಬಿಟ್ಟು ಕಂಪ್ಲೀಟಾಗಿ ಡ್ರೈ ಮಾಡಿದರೆ ಆವಾಗ ನಿಮ್ಗೆ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಬಟ್ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ಡ್ರೈ ಆದ ನಂತರ ಅದನ್ನು ಕೂಡ ನೀವು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಹೊರಗಡೆ ಇಟ್ಟರು ಕೂಡ ಎಷ್ಟು ದಿನ ಬೇಕಾದರೂ ಬರುತ್ತೆ. ಬಟ್ ನಾವು ಹೊರಗಡೆ ಸೂರ್ಯನ ಬೆಳಕಿಗಿಟ್ಟರೆ ಏನಾಗುತ್ತೆ, ಅದರ ಫ್ಲೇವರ್ ಅಂದರೆ ಘಮ ಬರುತ್ತಲ್ಲ, ಅದು ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಕಲರ್ ಫೇಡ್ ಆಗುತ್ತೆ. ಅಷ್ಟು ಫ್ರೆಶ್ ಅಂತ ಅನಿಸಲ್ಲ. ಅಂದರೆ ಹಸಿ ಘಮ ಏನಿರುತ್ತೆ ಅದು ನಾವು ಈ ಹೊರಗಡೆ ಸನ್ಲೈಟಿಗೆ ಟ್ರೈ ಮಾಡಿದಂಥ ಕರಿಬೇವಿನಲ್ಲಿ ಇರಲ್ಲ. ಬಟ್ ನಾವು ಒಳಗಡೆನೇ ಅಂದರೆ ಸ್ವಲ್ಪ ಪಸೆ ಆರಿಸ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಲ್ವ, ಅದು ಮತ್ತು ಫ್ರೈ ಮಾಡಿಟ್ಟಿರ್ತೀವಲ್ಲ, ಅದರ ಫ್ಲೇವರ್ ಅಂತೂ ಹಾಳಾಗಲ್ಲ. ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಘಮ ಫ್ಲೇವರ್ ಇದೆಯಲ್ಲ ಅದು ಹಾಗೇ ಇರುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಟಿಪ್ಸ್ ಅಥವಾ ಅಡುಗೆ ರೆಸಿಪಿ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಜಾಸ್ತಿ ದಿನ ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದರ ಲಿಂಕನ್ನು ಕೂಡ ಹಾಕಿರ್ತೀನಿ. ಅದೆಲ್ಲ ವಿಡಿಯೋಗಳು ವೈರಲ್ ಆಗಿದೆ, ಅವುಗಳನ್ನು ಕೂಡ ನೀವು ಒಂದ್ಸರಿ ನೋಡಿ ಅದರ ಬಗ್ಗೆಯೂ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಎಲ್ರಿಗೂ ಥ್ಯಾಂಕ್ಸ್.